ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ, ಲೇಡಿ ಹಿಲ್, ಮಂಗಳೂರು. ಶ್ರೀ ಶಿರಡಿ ಸಾಯಿಬಾಬರು ಮಹಾಸಮಾಧಿ ಹೊಂದಿದ ದಿನವಾದ ವಿಜಯದಶಮಿಯಂದು ಶ್ರೀ ಸಾಯಿಬಾಬರಿಗೆ ಬೆಳ್ಳಿಯ ಕೊಡೆ, ದಂಡಮಾಲೆ, ಬಿರುದಾವಳಿಗಳನ್ನು ಸರ್ವ ಭಕ್ತರ ಪರವಾಗಿ ಸಮರ್ಪಿಸಲಾಗುವುದು. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ. ಸಾಯಿ ಶಿರಡಿ ಸಾಯಿ ಶಿರಡಿ ಸಾಯಿ. ಶರಣು ಶರಣು ಶರಣಂ ಗುರು ಸಾಯಿನಾಥ ಶರಣಂ. ಶರಣು ಶರಣು ಶರಣಂ ಗುರು ಸಾಯಿನಾಥ ಶರಣಂ. ಸಾಯಿ ಕಥಾ ಶ್ರವಣಂ ಸಕಲ ಪಾಪಹರಣಂ. ಸಾಯಿ ಕಥಾ ಶ್ರವಣಂ ಸಕಲ ಪಾಪಹರಣಂ. ಸಾಯಿ ದಿವ್ಯ ಚರಣಂ ಭಾಗೀರಥಿ ಸಮಾನಂ. ಸಾಯಿ ದಿವ್ಯ ಚರಣಂ ಭಾಗೀರಥಿ ಸಮಾನಂ. ಸಾಯಿ ದಿವ್ಯ ನಾಮಂ ಭವತಾರಕ ಮಂತ್ರಂ. ಶರಣು ಶರಣು ಶರಣಂ ಗುರು ಸಾಯಿನಾಥ ಶರಣಂ. ಸಾಯಿ ಕಥಾ ಶ್ರವಣಂ ಸಕಲ ಪಾಪಹರಣಂ. ದಿನಾಂಕ 22/10/2020 ಗುರುವಾರ ಮಂದಿರದಲ್ಲಿ ಗಣಹೋಮದಿಂದ ಮೊದಲುಗೊಂಡು ಕಲಶಾಭಿಷೇಕ, ಶ್ರೀ ಗುರುಪಾದ ಪೂಜೆ, ಅಷ್ಟವದನ ಪೂಜೆ ನಡೆಯಲಿರುವುದು. ತಾರೀಕು 25/10/2020 ವಿಜಯದಶಮಿಯಂದು ಪಲ್ಲಕ್ಕಿ ಉತ್ಸವ, ಭಜನಾ ಸೇವೆಯೊಂದಿಗೆ ಶ್ರೀ ಸಾಯಿಬಾಬಾ ಅವರ ನಗರ ಪ್ರದಕ್ಷಿಣೆ ಹೊರಡಲಿರುವುದು. ಸರ್ಕಾರದ ಮಾರ್ಗಸೂಚಿಯಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿರುವುದು ಎಂದು ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ವಿಶ್ವಾಸ್ ಕುಮಾರ್ ದಾಸ್ ನ್ಯೂಸ್ ಟೈಮ್ ಕನ್ನಡಕ್ಕೆ ತಿಳಿಸಿದರು. ಓಂ ಸಾಯಿರಾಮ್. ಶ್ರೀ ಶಿರಡಿ ಸಾಯಿಬಾಬಾ ಮಂದಿರ, ಉರ್ವ ಚಿಲಿಂಬಿ, ಇಲ್ಲಿ ನಡೆಯುವಂತಹ ವಿಜಯದಶಮಿ ಏನು ಉತ್ಸವ ನಡೀಲಿಕ್ಕಿದೆ, ಇದು ಕೋವಿಡ್ನ ಒಂದು ಏನು ಮಾರ್ಗದರ್ಶನ ಇದೆಯಾ, DC ಅವರ ಮಾರ್ಗದರ್ಶನದ ಪ್ರಕಾರ ಎಲ್ಲರೂ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮಾಸ್ಕ್ ಧರಿಸಿ ಈ ಕಾರ್ಯಕ್ರಮವನ್ನು ಈ ಸಾರಿ ಬಹಳ ಸರಳವಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಅದರಲ್ಲೂ ಕೂಡ ಶ್ರೀ ಶಿರಡಿ ಸಾಯಿಬಾಬರಿಗೆ ಈ ಸಾರಿ ರಾಮನವಮಿ ಕೂಡ ನಮಗೆ ವಿಜೃಂಭಣೆಯಲ್ಲಿ ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಶ್ರೀ ಶಿರಡಿ ಸಾಯಿಬಾಬರು ವಿಜಯದಶಮಿಯಂದು ಸಮಾಧಿಯಾದ ದಿನ ಆದುದರಿಂದ ಬಾಬರಿಗೆ ಕಳೆದ ರಾಮನವಮಿ ದಿವಸ ಕೆಲವು ಬೆಳ್ಳಿಯ ಆಭರಣಗಳನ್ನು ಒಪ್ಪಿಸಲಿಕ್ಕೆ ನಾವು ಭಕ್ತಾಭಿಗಳೆಲ್ಲ ಸೇರಿಕೊಂಡು ಸಂಕಲ್ಪ ಮಾಡಿದೆವು. ಈ ಕಾರ್ಯಕ್ರಮವನ್ನು ಕೂಡ ಈ ಬಾರಿ ಅದನ್ನು ಇದೇ ತಾರೀಕು 22ನೇ ತಾರೀಕು ಗುರುವಾರದಂದು ನಾವು ಅದನ್ನು ಕೂಡ ಬಾಬರಿಗೆ ಒಪ್ಪಿಸಲು ನಿರ್ಧರಿಸಿದ್ದೇವೆ. ತಾರೀಕು 21ಕ್ಕೆ ನಾವು ನೌಕ ಕಲಶ ಹಾಗೂ ಪುಣ್ಯವಚನ ಮಾಡಿ ದೇವರ ಬಿಂಬವನ್ನು ಶುದ್ಧೀಕರಣ ಮಾಡಿ, ಆಮೇಲೆ 22ನೇ ತಾರೀಕಿಗೆ ಗುರುವಾರದಂದು ಬೆಳ್ಳಿಯ ಬಾಬರಿಗೆ ಬೆಳ್ಳಿಯ ದಂಡಮಾಲೆ, ಬಿರುದಾವಳಿ ಹಾಗೂ ಬೆಳ್ಳಿಯ ಕೊಡೆಯನ್ನು ಶ್ರೀ ಶಿರಡಿ ಸಾಯಿಬಾಬರಿಗೆ ಅರ್ಪಿಸಲು ಭಕ್ತಾಭಿಮಾನಿಗಳೆಲ್ಲ ಮೊದಲೇ ನಿರ್ಧರಿಸಿದಂತೆ ಆ ಕಾರ್ಯಕ್ರಮವನ್ನು ಈ ವಿಜಯದಶಮಿಯ ಪ್ರಯುಕ್ತ ನಾವು ಬಾಬರಿಗೆ ಅರ್ಪಿಸಲು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿ ಬಾಬರಿಗೆ ಆ ಆಭರಣಗಳನ್ನು ಒಪ್ಪಿಸಿ ನಾವು ವಿಜಯದಶಮಿಯಂದು ಒಂದು 22ನೇ ತಾರೀಕು ಗುರುವಾರದಂದು ವಿಶೇಷವಾಗಿ ಈ ಕಾರ್ಯಕ್ರಮ ಆದ ನಂತರ ಸಾಯಂಕಾಲ ಧೂಪಾರತಿಯೊಂದಿಗೆ ರಂಗಪೂಜೆ ಮಾಡಿ ಧೂಪಾರತಿಯನ್ನು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಾದ ಮೇಲೆ ಸಾಯಂಕಾಲ 6 ಗಂಟೆಗೆ ಅಷ್ಟಾವಧಾನ ಕಾರ್ಯಕ್ರಮವನ್ನು ಬಾಬರಿಗೆ
ನಾವು ಇಲ್ಲಿ ಇದ್ದೇವೆ. ಈ ಅಷ್ಟಾವಧಾನ ಕಾರ್ಯಕ್ರಮ ಬಹಳ ಒಂದು ವಿಶೇಷ ರೀತಿಯ ಬಾಬರ ಒಂದು ಆಶಯ, ಒಳ್ಳೆಯ ಕಾರ್ಯಕ್ರಮ. ಹಲವಾರು ಭಕ್ತಾಭಿಮಾನಿಗಳು ವೀಕ್ಷಿಸಿರ್ಬೋದು. ಇದಕ್ಕಿಂತ ಮುಂಚೆ ಕೂಡ ನಾವು ಅಷ್ಟಾವಧಾನ ಸೇವೆಯನ್ನು ಬಾಬರಿಗೆ ಅರ್ಪಿಸಿದ್ದೆವು. ಬಾಬರನ್ನು ತೊಟ್ಟಿಲಲ್ಲಿ ಕೂರಿಸಿ ಅಂದರೆ 8 ವಿಧದ ಮಂತ್ರಪಠಣದೊಂದಿಗೆ ವಿವಿಧ ಭಜನೆ, ಪೂಜೆ, ವಾದ್ಯ, ಕೊಳಲು ವಾದನ, ಹಾಗೆಯೇ ಯಕ್ಷಗಾನ, ಹೀಗೆ ವಿವಿಧ ರೀತಿಯ ಮಂತ್ರಪಠಣದೊಂದಿಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ಎಲ್ಲ ವೇದದ ಮಂತ್ರಪಠಣದೊಂದಿಗೆ ಈ ಕಾರ್ಯಕ್ರಮ ಬಾಬರನ್ನು ತೊಟ್ಟಿಲಲ್ಲಿ ಕೂರಿಸಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ 22ನೇ ತಾರೀಕು ಗುರುವಾರದಂದು ಸಾಯಂಕಾಲ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಭಕ್ತರು ಭಾಗವಹಿಸಬೇಕು. ಆದರೂ ನಾನು ಉಳಿದವರು ಸಾಧ್ಯ ಆದರೆ ಟಿ ವಿಯಲ್ಲಿ ವೀಕ್ಷಣೆ ಮಾಡಿದರೂ ಉತ್ತಮ ಅಂತ ನಾನು ಹೇಳ್ತೇನೆ. ಯಾಕಂದರೆ ಈ ಕೊರೋನಾದ ಸಮಸ್ಯೆ ಇರುವುದರಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದರಿಂದ ಹೆಚ್ಚು ಜನ ಸೇರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಸಾಧ್ಯ ಆದಷ್ಟು ಮಟ್ಟಿಗೆ ಜನರು ಅಂತರವನ್ನು ಕಾಯ್ದುಕೊಂಡು ಮಾಸ್ಕನ್ನು ಧರಿಸಿ ಬಾಬರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗೆಯೇ ಬಾಬರ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡಬೇಕಂತ ವಿನಂತಿಸ್ತೇನೆ. ತಾರೀಕು 25ರಂದು ಬಾಬರ ವಿಜಯದಶಮಿಯಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಿರಂತರ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಧ್ಯಾಹ್ನ DC ಅವರ ಪರ್ಮಿಷನ್ ಸಿಕ್ಕಿದರೆ ಅನ್ನ ಪ್ರಸಾದ ಕೂಡ ಮಾಡಬೇಕಂತ ಚಿಂತನೆ ಮಾಡಿದ್ದೇವೆ. ಪರ್ಮಿಷನ್ ಇಲ್ಲದಿದ್ದರೆ ಪ್ರಸಾದವನ್ನು ವಿತರಣೆ ಮಾಡಿ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಸಾಯಂಕಾಲ ಚಿಕ್ಕದಾಗಿ ಒಂದು ಪಲ್ಲಕ್ಕಿ ಉತ್ಸವವನ್ನು ಕೂಡ ಮಾಡ್ತಾಯಿದ್ದೇವೆ. ಯಾಕಂದರೆ ಈ ವರ್ಷದಲ್ಲಿ ಕಳೆದ ರಾಮನವಮಿಗೆ ಕೂಡ ನಮಗೆ ಪಲ್ಲಕ್ಕಿ ಉತ್ಸವ ಮಾಡಲಿಕ್ಕೆ ಆಗಲಿಲ್ಲ. ಸಣ್ಣದಾಗಿ ಇಲ್ಲಿಯೇ ಒಂದು ಬಾಬರನ್ನು ಹೊರಗೆ ಕರ್ಕೊಂಡು ಹೋಗಿ ಒಂದು ಪಲ್ಲಕ್ಕಿ ಉತ್ಸವ ಮಾಡಿ ಒಳಗೆ ಕರ್ಕೊಂಡು ಬರುವಂಥ ಒಂದು ಕಾರ್ಯಕ್ರಮ ಕೂಡ ಮಾಡಬೇಕಂತ ಚಿಂತಿಸಿದ್ದೇವೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಬಾಬರ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಬಾಬರ ತೀರ್ಥಪ್ರಸಾದ ಸ್ವೀಕಾರ ಮಾಡಬೇಕಂತ ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದ ವತಿಯಿಂದ ನಾನು ನಿಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ. ಓಂ ಸಾಯಿರಾಮ್.